ಇಂಡೋನೇಷ್ಯಾದಲ್ಲಿ ನಡೆದ ಬಾಲಿ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ 2025ರಲ್ಲಿ ಪಾಲ್ಗೊಂಡ ಅಸ್ತ್ರ ಗ್ರೂಪ್ನ ಸಿಇಒ ಲಂಚುಲಾಲ್ ಅವರು ತುಳುವಿನಲ್ಲೇ ಭಾಷಣ ಮಾಡುವ ಮೂಲಕ ತುಳು ಪ್ರೇಮವನ್ನು ಮೆರೆದರು. ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿರುವ ಲಂಚುಲಾಲ್ ಕೆಎಸ್ ಅವರಿಗೆ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ ಲಭಿಸಿದೆ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ ಬಾಲಿ ಇಂಡಿಯಾ ಇಂಟರ್ನ್ಯಾಷನಲ್ ಐಕಾನಿಕ್ ಅವಾರ್ಡ್ 2025 ಕಾರ್ಯಕ್ರಮದಲ್ಲಿ ಉದ್ಯಮ ಮತ್ತು ಸಮಾಜ ಸೇವೆಯ ಕ್ಷೇತ್ರದ ಸಾಧನೆಗೆ ಲಂಚುಲಾಲ್ ಅವರು ಪ್ರಶಸ್ತಿಯನ್ನು ಸ್ವೀಕರಿಸಿದರು. ಈ ಸಂದರ್ಭ ಅವರು ತುಳುನಾಡಿನ ಶಾಲು ಧರಿಸಿ ವೇದಿಕೆಯಲ್ಲಿ ಸಭೆಯನ್ನುದ್ದೇಶಿಸಿ ತುಳುವಿನಲ್ಲೇ ಮಾತನಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ದೂರದ ತುಳುನಾಡು ಈ ಬಾಲಿದ ಮಣ್ಣಿಗೆ ಬರ್ತಿದ್ದು ನಮಗೆ ಎಲ್ಲಿಯ ಸಾಧನೆಯನ್ನು ಇಲ್ಲಿ ಗುರುತಿಸದು ಅಲ್ಲಿ ಮಳೊಂದು ಅವಾರ್ಡ್ ಕೊಡ್ತಿನ ಸುವರ್ಣ ನ್ಯೂಸ್ ಚಾನಲ್ ಈಗಲಿಗೆಲ್ಲ ಉಡಲಿದ್ದಿನ ಸೊಲ್ಲಲು ಸೊ ತುಂಬಾ ಖುಷಿ ಆಗ್ತಾ ಇದೆ. ಅಸ್ತ್ರ ಗ್ರೂಪ್ ಅನ್ನೋ ಸಂಸ್ಥೆ ಇದೆ, ಕಳೆದ 2019 ಸ್ಟಾರ್ಟ್ ಮಾಡಿದ ಒಂದು ಸಂಸ್ಥೆ. ನನ್ನಿಂದ ಆಗುವ ಕೆಲಸ ನಾವು ಹಣಬಸ್ತು ಮಾಡ್ತಾ ಇದ್ದೇವೆ. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಬಂದು ಈ ಒಂದು ಅವಾರ್ಡ್ ತೆಗೆದುಕೊಳ್ಳಬೇಕು ಸ್ವಲ್ಪ ನನಗೆ ಸ್ವಲ್ಪ ಪ್ರೌಡ್ ಆಗ್ತಾ ಇದೆ. ಉದ್ಯಮ ಮತ್ತು ಸಮಾಜ ಸೇವೆ ಈ ಕ್ಷೇತ್ರದ ಸಾಧಕರು